ಐಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಲ್ವಾ? ನೀವು ನೋಡ್ತಾ ಇದ್ದೀರಾ ದೀಪಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಬ್ಲಾಗ್. ಇವತ್ತು ನಾನು ಸೂಪರ್ ಆದಂತಹ ಒಂದು ಹೆಲ್ತ್ ಟಿಪ್ಸ್ನ ತೊಗೊಬಂದಿದ್ದೀನಿ. ತುಂಬಾ ಅದ್ಭುತವಾದಂಥ ಹೆಲ್ತ್ ಟಿಪ್ಸ್ ಇದು. ಸಾಕಷ್ಟು ಬೆನಿಫಿಟ್ ಇದೆ. ನಾನಿವತ್ತು ಹೇಳುವಂಥ ಒಂದು ಹೆಲ್ತ್ ಟಿಪ್ಸ್ ಇದೆ. ಕ್ಯಾನ್ಸರ್ನಿಂದ ಹಿಡಿದು ಇದು ಮಾಮೂಲಿ ಶೀತ ಕೆಮ್ಮು ಜ್ವರಕ್ಕೆ ರಾಮಬಾಣ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಇವತ್ತಿನ ವಿಡಿಯೋನ ನೀವು ಮಿಸ್ ಮಾಡದೆ ನೋಡಲೇಬೇಕು. ನಾವು ಏನಾದರೂ ಹುಷಾರು ತಪ್ಪಿದ್ರೆ ಪದೇ ಪದೇ ನಾವು ಡಾಕ್ಟರ್ ಹತ್ರ ಓಡ್ ಹೋಗ್ತೀವಿ. ಬಟ್ ಈ ಒಂದು ಗಿಡ ನಮ್ಮ ಮನೆಯ ಹಿತ್ತಲಲ್ಲಿ ಇದೆ ಅಂತ ಹೇಳಿದ್ರೆ ನಾವು ಯಾವುದೇ ರೋಗಕ್ಕೆ ಹೆದರುವಂತಹ ಅವಶ್ಯಕತೆ ಇಲ್ಲ. ಸರ್ವ ರೋಗಕ್ಕೂ ಪರಿಹಾರ ಅಂತ ಹೇಳ್ಬೋದು. ಈ ಗಿಡ ತುಂಬಾನೇ ಔಷಧಿ ಉಳ್ಳ ಗುಣ ಇರುವಂತಹ ಒಂದು ಗಿಡ ಇದು. ಇವತ್ತು ನಾನು ಮಾತಾಡ್ತಾ ಇದ್ದೀನಿ ದೊಡ್ಡ ಪತ್ರೆ ಎಲೆಯ ಬಗ್ಗೆ. ದೊಡ್ಡ ಪತ್ರೆ ಎಲ್ಲರಿಗೂ ಹೆಚ್ಚಾಗಿ ಗೊತ್ತೇ ಇರ್ಬೋದು. ಇದ್ರ ಪರಿಚಯ ಸಾಮಾನ್ಯವಾಗಿ ಎಲ್ರಿಗೂ ಇದ್ದೇ ಇರುತ್ತೆ. ದೊಡ್ಡ ಪತ್ರೆ ಅಂತ ಕೂಡ ಕರೀತಾರೆ, ಅಥವಾ ನಮ್ಮ ಕಡೆ ಇದಕ್ಕೆ ಸಾಂಬಾರ ಬಳ್ಳಿ ಅಂತ ಕೂಡ ಕರೀತಾರೆ. ತುಂಬಾನೇ ಅದ್ಭುತವಾದಂತಹ ಔಷಧಿ ಉಳ್ಳ ಗುಣ ಇರುವಂತಹ ಒಂದು ಗಿಡ ಇದು. ಸಾಮಾನ್ಯವಾಗಿ ಇದು ಎಲ್ಲ ಮನೆಯಲ್ಲಿ ಕೂಡ ಇರುತ್ತೆ ಹಳ್ಳಿಗಳಲ್ಲಿ. ಇವಾಗ ಹೆಚ್ಚಿನ ಜನ ಇದ್ರ ಉಪಯೋಗ ತಿಳ್ಕೊಂಡು ಸಿಟಿಯಲ್ಲಿರೋರು ಕೂಡ ಒಂದು ಪಾಟಲ್ಲಿ ಕೂಡ ಇದನ್ನು ಬೆಳೆಸ್ಕೊತಾರೆ. ಇದು ಬೆಳೆಯೋದಕ್ಕೆ ಏನು ಅಷ್ಟೊಂದು ಕಷ್ಟ ಇಲ್ಲ, ಬೇಗನೆ ಬೆಳೆಯುತ್ತೆ. ಇದು ಆ ಕಡೆ ಬಳ್ಳಿನೂ ಅಲ್ಲ, ಈ ಕಡೆ ಗಿಡನೂ ಅಲ್ಲ, ಆ ಥರ ಇದು ಗಿಡ್ಡ ಜಾತಿಯ ಒಂದು ಗಿಡ ಅಂತ ಹೇಳ್ಬೋದು. ಇದ್ರ ಎಲೆ ಸ್ವಲ್ಪ ದಪ್ಪವಾಗಿ ಹಾಗೆ ನಾಜೂಕಾಗಿ ಇರುತ್ತೆ. ಇನ್ನು ಇದರ ಉಪಯೋಗ ಏನೇನಿದೆ ಅಂತ ತಿಳ್ಕೊಂಬರೋಣ. ಇದು ನಮ್ಮ ದೃಷ್ಟಿ ದೋಷವನ್ನು ಕೂಡ ನಿವಾರಣೆ ಮಾಡುತ್ತೆ. ಇದರಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ತುಂಬಾನೇ ಹೇರಳವಾಗಿರೋದ್ರಿಂದ ಇದು ನಮ್ಮ ದೃಷ್ಟಿ ದೋಷವನ್ನು ಕೂಡ ನಿವಾರಣೆ ಮಾಡುತ್ತೆ. ಹಾಗೆ ಕ್ಯಾನ್ಸರ್ ಸೆಲ್ಸ್ಗಳೇನಾದರೂ ದೇಹದಲ್ಲಿ ಇದ್ರೆ ಅದನ್ನು ಕೂಡ ಇದು ನಾಶ ಮಾಡುತ್ತೆ ಅಂತ ಹೇಳ್ಬೋದು. ದಿನ ಇದರ ಎಲೆಯನ್ನು ನಾವು ತಿಂತಾ ಬಂದ್ರೆ, ಒಂದೊಂದು ಎಲೆನ ನಾವು ತಿಂತಾ ಬಂದ್ರೆ ಕ್ಯಾನ್ಸರ್ ಸೆಲ್ಸ್ ಏನಿರುತ್ತೆ ಅದನ್ನ ನಾಶ ಮಾಡುತ್ತೆ. ಕ್ಯಾನ್ಸರ್ ಬರದೇ ಇರೋ ರೀತಿ ಇದು ನಮಗೆ ಪ್ರೊಟೆಕ್ಷನ್ ನೀಡುತ್ತೆ ಅಂತ ಹೇಳ್ಬೋದು. ಇನ್ನು ಸಣ್ಣ ಮಕ್ಕಳಿಗೆ ಅಂತ ಅಲ್ಲ, ದೊಡ್ಡವ್ರಿಗೂ ಕೂಡ ಶೀತ ಕೆಮ್ಮು ಜ್ವರ ಅಲರ್ಜಿ ಇಂಥವು ಪದೇ ಪದೇ ಸೀಂತಾ ಇರ್ತೀರ, ಅಲರ್ಜಿಯಿಂದ ಕೂಡ ಈ ಥರ ಆಗ್ತಾ ಇರುತ್ತೆ. ಇದಕ್ಕೆ ಇದು ರಾಮಬಾಣ ಅಂತ ಹೇಳ್ಬೋದು ಈ ಎಲೆ. ಇದನ್ನ ಯಾವ ರೀತಿ ಉಪಯೋಗ ಮಾಡೋದಂತ ವಿಡಿಯೋದಲ್ಲಿ ಇದೆ. ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ತಾ ಹೋಗಿ. ಇನ್ನು ನಮ್ಮ ಚರ್ಮಕ್ಕೆ ಅಲರ್ಜಿ ಏನಾದರೂ ಆದರೆ, ಏನಾದರೂ ಹುಳ ಏನಾದರೂ ತಾಗಿ ತುರ್ಕೆ ಏನಾದರೂ ಸ್ಟಾರ್ಟ್ ಆದರೆ ಈ ಎಲೆಯ ರಸವನ್ನು ಹಚ್ಚಿದ್ರೆ ತಕ್ಷಣ ತುರ್ಕೆ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಪ್ರತಿದಿನ ಸೇವಿಸಬೇಕು ಅಂತ ಹೇಳಿದ್ರಲ್ಲ, ಇದನ್ನ ಯಾವ ರೀತಿ ಸೇವಿಸ್ಬೋದು ಅಂತ ನೀವು ಕೇಳ್ಬೋದು. ಇದನ್ನ ಯಾವ ರೀತಿ ಸೇವಿಸಬೇಕು, ಡೈರೆಕ್ಟ್ ಆಗಿ ನಿಮಗೆ ತಿನ್ನಕ್ಕೆ ಆಗೋದಿಲ್ಲ ಅಂತ ಹೇಳೋದಾದ್ರೆ ಟೀ ಜೊತೆ ಇದನ್ನ ಸೇರಿಸ್ಬೋದು, ಅಥವಾ ಕಷಾಯ ಏನಾದರೂ ಮಾಡ್ತೀರಲ್ವಾ ಇದ್ರ ಜೊತೆಗೆ ಕೂಡ ಸೇರಿಸ್ಬೋದು. ಒಂದೆಲೆ ಹಾಕಿದ್ರೆ ಸಾಕು. 4-5 ಜನಕ್ಕೆ ನೀವು ಕಷಾಯ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಿನಕ್ಕೆ ಒಂದೇ ಒಂದು ಎಲೆ ಹಾಕಿದ್ರೆ ಸಾಕು, 4-5 ಜನಕ್ಕೆ ಕೂಡ ಇದು ಆಗುತ್ತೆ. ಆ ಕುದಿಯುವಾಗ ನೀರ್ಗೆನೆ ಎಲೆನ ಚೆನ್ನಾಗಿ ವಾಶ್ ಮಾಡಿ ಹಾಕಿ ಅದು ಆ ನೀರಲ್ಲಿ ಚೆನ್ನಾಗಿ ಕುದಿಬೇಕು. ಆ ನಂತರ ನೀವು ಸೇವನೆ ಮಾಡಿ. ತುಂಬಾನೇ ಉತ್ತಮ ನಮ್ಮ ಆರೋಗ್ಯಕ್ಕೆ. ನಾವು ಈ ತರ ಸೇವನೆ ಮಾಡೋದನ್ನು ಬಿಟ್ಟು ಇನ್ನು ಯಾವ ರೀತಿ ಇದನ್ನ ಸೇವಿಸ್ಬೋದು ಅಂತ ಹೇಳಿದ್ರೆ, ಇದರಿಂದ ಬಜ್ಜಿ ಬೋಂಡ ತರ ಕೂಡ ಮಾಡ್ತಾರೆ. ತುಂಬಾನೇ ರುಚಿಯಾಗಿರುತ್ತೆ. ಇದು ತುಂಬಾನೇ ಒಳ್ಳೆ ಫ್ಲೇವರ್ ಕೊಡುತ್ತೆ ಅಂತ ಹೇಳ್ಬೋದು ಬಜ್ಜಿ ಬೋಂಡಕ್ಕೆ. ಏನು ಇದರಿಂದ ಚಟ್ನಿ ಆಗಲಿ ಅಥವಾ ತಂಬುಳಿ ಆಗಲಿ ಇಂತಹ ಹಲವಾರು ಅಡಿಗೆ ರೆಸಿಪಿಗಳನ್ನು ಕೂಡ ಮಾಡ್ತಾರೆ. ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದು ನಾವು ಇದನ್ನ ಈ ರೀತಿ ಕೂಡ ಸೇವಿಸೋದ್ರಿಂದ. ಈ ಗಿಡವನ್ನ ನಾನು ಕೂಡ ನನ್ನ ಮನೆಯಲ್ಲಿ ಬೆಳೆಸಿದ್ದೀನಿ. ಊರಲ್ಲಂತೂ ಇದ್ದೇ ಇದೆ. ನಾನು ಬ್ಯಾಂಗ್ಳೂರಲ್ಲಿ ಕೂಡ ನಾನು ಒಂದು ಪಾಟಲ್ಲಿ ಬೆಳೆಸಿದ್ದೀನಿ. ಖಂಡಿತವಾಗ್ಲೂ ಆ ಎಲೆಯ ಪರಿಚಯ ನಿಮಗೆ ಮಾಡ್ಕೊಡ್ತೀನಿ. ಪರಿಚಯ ಸಾಮಾನ್ಯವಾಗಿ ಎಲ್ಲರಿಗೂ ಇದ್ದೇ ಇರುತ್ತೆ, ಯಾರಿಗೆಲ್ಲ ಇಲ್ಲ ಅವ್ರಿಗೆ ಇವತ್ತು ನಾನು ಆ ಗಿಡದ ಪರಿಚಯವನ್ನು ಮಾಡ್ಕೊಡ್ತೀನಿ. ಮತ್ತೆ ಇದನ್ನು ಯಾವ ರೀತಿ ಮಕ್ಕಳಿಗೆ ಉಪಯೋಗಿಸೋದು ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಗಿಡನ ನೋಡ್ಕೊಂಬರೋಣ. ಎಸ್ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ವಾ ಸಾಂಬಾರ ಬಳ್ಳಿ ಗಿಡ. ಇದು ದೊಡ್ಡ ಪಾತ್ರೆ ಗಿಡ ಅಂತ ನಾನೇನು ಹೇಳಿದೆ ನೋಡಿ, ಇದೇ ಗಿಡ. ಅದು ಎಲೆ ನೋಡಿದ ತಕ್ಷಣ ನಿಮಗೆ ಗೊತ್ತಾಗ್ಬೋದು ಇದು ಯಾವ ಗಿಡ ಅಂತ. ಖಂಡಿತವಾಗ್ಲೂ ಯಾರ್ಯಾರ ಮನೆಯಲ್ಲಿದೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ತಿಳಿಸಿ. ಸಣ್ಣ ಮಕ್ಕಳು ಇರೋ ಮನೆಯಲ್ಲಂತೂ ಖಂಡಿತವಾಗ್ಲೂ ಇದು ಇರಲೇಬೇಕು ಈ ಗಿಡ. ಸಣ್ಣ ಮಕ್ಕಳಿಗೆ ಪದೇ ಪದೇ ಶೀತ ಆಗಲಿ ಕೆಮ್ಮು ಜ್ವರ ಈ ಥರ ಸ್ಟಾರ್ಟ್ ಆದರೆ ನಾವು ಡಾಕ್ಟ್ರ್ ಹತ್ರ ಪದೇ ಪದೇ ಹೋಗುವಂಥ ಅವಶ್ಯಕತೆ ಇರೋದಿಲ್ಲ. ಈ ಒಂದು ಗಿಡ ನಮ್ಮ ಮನೆಯಲ್ಲಿದ್ದರೆ, ಸೊ ಯಾರ್ಯಾರ ಮನೆಯಲ್ಲೆಲ್ಲ ಇಲ್ಲ ದಯವಿಟ್ಟು ತಗೊಬಂದು ಈ ಗಿಡನ ನೆಡಿ ಅಂತ ಕೇಳ್ಕೊತೀನಿ ನಿಮ್ಮ ಹತ್ರ. ಸರ್ವ ರೋಗಕ್ಕೂ ಪರಿಹಾರ ಅಂತ ಹೇಳ್ಬೋದು. ಇದರ ಬೆನಿಫಿಟ್ ಇವಾಗಲೇ ನಾನು ನಿಮಗೆ ತಿಳಿಸಿದ್ದೀನಿ. ಇದು ಇನ್ನೂ ದೊಡ್ಡದಾಗುತ್ತೆ ಎಲೆ. ಇದು ನಂದು ಸ್ವಲ್ಪ ಎಳೆ ಗಿಡ, ಅದಕ್ಕೋಸ್ಕರ ಸಣ್ಣ ಸಣ್ಣ ಎಲೆ ಇದೆ, ದೊಡ್ಡ ಎಲೆ ಆಗುತ್ತೆ. ದೊಡ್ಡ ಎಲೆಯಲ್ಲಿ ರಸ ತುಂಬ ಬರುತ್ತೆ ನಿಮಗೆ. ಇವಾಗ ನಾನು ಎಲೆನ ತೆಗಿತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಇದನ್ನು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ತೀನಿ. ಇವಾಗ ಕೀಳೋವಾಗ ನಾಜೂಕಾಗಿ ಕೀಳಿ. ನೋಡ್ತಾ ಇದ್ದೀರಲ್ವ, ಇದು ದಪ್ಪಕ್ಕೆ ಹಾಗೂ ತುಂಬ ನೈಸ್ ಇದೆ ಎಲೆ ಕೂಡ. ಇನ್ನು ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದನ್ನು ನಾವು ಹೊರಗಡೆ ಬೆಳೆಸಿರ್ತೀವಿ ನೋಡಿ, ಸೊ ಧೂಳು ಏನಾದರೂ ಇದಕ್ಕೆ ಸೇರಿಕೊಂಡಿರುತ್ತೆ. ಮನೆಗೆ ತಂದ ತಕ್ಷಣ, ಒಳಗಡೆ ತಂದ ತಕ್ಷಣ ಇದನ್ನು ಒಂದು ಕಪ್ಪಲ್ಲಿ ನೀರು ತೊಗೊಂಡು ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಇದರಲ್ಲಿ ಡಸ್ಟ್ ಏನಾದರೂ ಇದ್ದರೆ ಹೋಗಲಿ. ಮಕ್ಕಳಿಗೆ ಕೊಡುವಾಗ ನಾವು ತುಂಬಾ ಹುಷಾರಾಗಿ ಕೊಡಬೇಕಾಗುತ್ತೆ. ಕೈಯನ್ನು ಕೂಡ ನೀಟಾಗಿ ತೊಳ್ಕೊಳ್ಳಿ. ಹಾಗೆ ಈ ಗಿಡದ ಎಲೆಯನ್ನು ಕೂಡ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಒಂದು 2-3 ಸಲ ಇದನ್ನು ವಾಶ್ ಮಾಡ್ಕೊಳ್ಳಿ. ಇನ್ನು ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ.
ಇನ್ನು ನೀವು ದೊಡ್ಡವರು ಏನಾದರೂ ತಗೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಒಂದು ಎಲೆಗೆ ಕಲ್ಲುಪ್ಪು, ಒಂದು ತುಂಡು ಕಲ್ಲುಪ್ಪನ್ನು ಸೇರಿಸಿ ಇದನ್ನು ನೀವು ಹಾಗೆ ಅಗೆದು ತಿನ್ನುವಂಥದ್ದು. ಉಪ್ಪು ಹಾಕೋದ್ರಿಂದ ಎಲರ್ಜಿ ಏನಾದರೂ ಇದ್ದರೆ ತಕ್ಷಣಕ್ಕೆ ಕಡಿಮೆ ಆಗುತ್ತೆ. ಎಲರ್ಜಿಯಿಂದ ನಿಮಗೇನಾದರೂ ಸೀನು ಅಥವಾ ಕೋಲ್ಡ್ ಏನಾದರೂ ಆಗಿದ್ದರೆ ತಕ್ಷಣಕ್ಕೆ ಕಡಿಮೆ ಆಗುತ್ತೆ. ಇಲ್ಲಿ ನಾನೊಂದು ಹಂಚನ್ನ ಬಿಸಿಯಾಗೋಕ್ಕೆ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ, ಒಲೆ ಮೇಲೆ ಇಟ್ಟಿದ್ದೀನಿ. ಇದು ನಾನು ಮಾಡ್ತಿರುವುದು ಸಣ್ಣ ಮಕ್ಕಳಿಗೆ. ಇದು ಬಾಡಿಸ್ಬೇಕು, ಎರಡೂ ಕಡೆ ಕೂಡ ಇದನ್ನು ಸ್ವಲ್ಪ ಬಾಡಿಸ್ಬೇಕು. ತಕ್ಷಣ ಇದು ಬಾಡೋಗುತ್ತೆ. ಇದು ಬಾಡಿದಾಗಲೇ ಇದರಿಂದ ರಸ ಬರುವಂಥದ್ದು. ಇದೇ ರೀತಿಯಾಗಿ ಬಾಡಿಸ್ಬೇಕು, ಎರಡೂ ಕಡೆಯಿಂದ ಕೂಡ ಚೆನ್ನಾಗಿ ಬಾಡಿಸ್ಬೇಕು. ಬಾಡಿಸುವಾಗ ಇದರ ಕಲರ್ ಚೇಂಜ್ ಆಗುತ್ತೆ. ನೋಡ್ತಾ ಇದ್ರಲ್ವ, ಸಣ್ಣ ಮಕ್ಕಳಿಗೆ ಕೊಡುವಾಗ ಇದೇ ರೀತಿಯಾಗಿ ಕೊಡಬೇಕು. ಒಂದು ಸೈಡ್ ಆದ ನಂತರ ಇನ್ನೊಂದು ಸೈಡ್ ಟರ್ನ್ ಮಾಡಿ ಹಾಕಿದ್ದೀನಿ ನಾನಿಲ್ಲಿ, ನೋಡ್ತಾ ಇದ್ದೀರಲ್ವ. ಇದು ಇನ್ನೂ ಸ್ವಲ್ಪ ಬಾಡಬೇಕು, ಕಂಪ್ಲೀಟಾಗಿ ಆಗಲಿಲ್ಲ. ಇದು ಬಿಸಿ ಇರುತ್ತೆ, ಕೇರ್ಫುಲ್ಲಾಗಿ ಟರ್ನ್ ಮಾಡಿ ಹಾಕಿ. ಇದು ಇನ್ನೂ ದೊಡ್ಡ ದೊಡ್ಡ ಎಲೆ ಇದ್ದರೆ ತುಂಬಾ ಚೆನ್ನಾಗಾಗುತ್ತೆ. ಇದು ಸ್ವಲ್ಪ ಸಣ್ಣದು, ಪರವಾಗಿಲ್ಲ. ಒಂದು ಮಗುವಿಗೆ ಕೊಡೋಕ್ಕೆ 3ರಿಂದ 4 ಎಲೆ ಸಾಕಾಗುತ್ತೆ. ಇವಾಗ ನೀವು ನೋಡ್ತಾ ಇದ್ದೀರಲ್ವ, ಇದು ಕಂಪ್ಲೀಟಾಗಿ ಬಾಡಿದೆ. ಇದು ಇಷ್ಟಾದರೆ ಸಾಕು. ನೋಡ್ತಾ ಇದ್ರಲ್ವ, ಇದು ಇಷ್ಟಾದರೆ ಸಾಕು. ಇದನ್ನು ಇವಾಗ ತೆಗೆಯೋಣ ನಾವು. ಇನ್ನು ಸಣ್ಣ ಮಕ್ಕಳಿಗೆ ಕಫದಿಂದ ಉಸಿರುಗಡ್ತಾ ಇದೆ ಅಂತ ಹೇಳಿದ್ರೆ, ಎದೆಯಲ್ಲಿ ಕಫ ಇದೆ ಅಂತ ಹೇಳಿದ್ರೆ ನೋಡಿ, ಈ ಎಲೆಯನ್ನು ಬಿಸಿ ಮಾಡಿದ್ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಈ ರೀತಿಯಾಗಿ ನೀವು ಎದೆ ಮೇಲೆ ಇದನ್ನು ಹಚ್ಚಬೇಕು. ಅಂದರೆ ಇದೇ ರೀತಿಯಾಗಿ ಎದೆ ಮೇಲೆ ಹಾಕಬೇಕು, ಅಥವಾ ಹಣೆ ಮೇಲೆ ಕೂಡ ಹಾಕ್ಬೋದು. ತಲೆನೋವಿದ್ರೂ ಕೂಡ ತಕ್ಷಣ ಗುಣ ಆಗುತ್ತೆ. ಇನ್ನು ಇದನ್ನು ರಸ ತೆಗೆಯೋದು ಹೇಗೆ ಅಂತ ನೋಡಿದ್ರೆ, ಒಂದು ಬೌಲಿಗೆ ಇದನ್ನು ನೋಡಿ ನಾನು ಯಾವ ರೀತಿ ಮಾಡ್ತೀನಿ ಅದೇ ರೀತಿಯಾಗಿ ಮಾಡಿ. ನೋಡಿ, ಈ ರೀತಿ ಹಿಂಡಬೇಕಾಗುತ್ತೆ. ಇದೇ ರೀತಿಯಾಗಿ ಹಿಂಡೋವಾಗ ಇದರಲ್ಲಿ ಕಂಪ್ಲೀಟಾಗಿ ರಸ ಬಿಡುತ್ತೆ. ನೀವು ನೋಡ್ತಾ ಇದ್ದೀರಲ್ವ, ಇದು ಒಂದು 3ರಿಂದ 4 ಡ್ರಾಪ್ ರಸ ಸಿಕ್ಕಿದ್ರೂ ಕೂಡ ಒಂದು ಮಗುವಿಗೆ ನಮಗೆ ಸಾಕಾಗುತ್ತೆ. ಎಲೆ ದೊಡ್ಡದಿದ್ದರೆ ಇನ್ನೂ ಜಾಸ್ತಿ ರಸ ಇದರಿಂದ ಬರ್ತಾಯಿತ್ತು. ಬಟ್ ಸಾಕು, ಇಷ್ಟು ಸಾಕು ಒಂದು ಮಗುವಿಗೆ ಕೊಡೋದಕ್ಕೆ, ಇಷ್ಟು ಸಾಕಾಗುತ್ತೆ. ಇನ್ನು ಇದನ್ನು ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೇಳಿದ್ರೆ, ಇದೊಂದು ಸ್ವಲ್ಪ ಬಿಸಿ ಇರಬೇಕು. ನಾವು ಇದನ್ನು ಹಂಚಿಂದ ತೆಗೆದ ತಕ್ಷಣ ನಾವು ಇದನ್ನು ಹಿಂಡ್ಕೊಂಡು ಸ್ವಲ್ಪ ಬಿಸಿ ಬಿಸಿ ಇರೋವಾಗಲೇ ನೋಡಿ ಹಣೆ ಮೇಲೆ ಅಥವಾ ಎದೆ ಮೇಲೆ ಕಫ ಗಟ್ಟಿ ಕಟ್ಟಿದರೆ ಈ ರೀತಿಯಾಗಿ ಹಚ್ಚುವಂಥದ್ದು. ಇದೇ ರೀತಿಯಾಗಿ ಮಸಾಜ್ ಮಾಡಿ ತಕ್ಷಣಕ್ಕೆ ಇದು ಕಡಿಮೆ ಆಗುತ್ತೆ. ಎಸ್ ಫ್ರೆಂಡ್ಸ್, ನೋಡಿದ್ರಲ್ವಾ ಈ ಗಿಡನ ಸಾಕಷ್ಟು ಔಷಧಿ ಗುಣಗಳಿವೆ ಈ ಗಿಡದಲ್ಲಿ. ಖಂಡಿತವಾಗ್ಲೂ ಇದನ್ನ ನೀವು ಕೂಡ ಬೆಳೆಸಬೇಕು ಅಂತ ನಿಮಗೂ ಅನಿಸ್ತಾ ಇದೆಯಾ? ಖಂಡಿತವಾಗ್ಲೂ ಇದನ್ನ ನೀವು ನಿಮ್ಮ ಮನೆಯಲ್ಲಿ ಬೆಳೆಸಿ. ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಎಲ್ಲಾದರೂ ಇರ್ಬೋದು, ತಗೊಬನ್ನಿ ಒಂದು ಗಿಡನ. ತುಂಬ ಬೇಗನೆ ಬೆಳೆಯುತ್ತೆ. ಇನ್ನು ಎಲ್ಲೂ ಸಿಗ್ತಾ ಇಲ್ಲಪ್ಪ ನಮಗೆ, ಏನು ಮಾಡೋದು ಅಂತ ಹೇಳಿದ್ರೆ, ಹೂವಿನ ನರ್ಸರಿ ಇರುತ್ತಲ್ಲ, ನರ್ಸರಿ ಅಲ್ಲಿ ಖಂಡಿತವಾಗ್ಲೂ ಈ ಗಿಡ ಇದ್ದೇ ಇರುತ್ತೆ. ಅಲ್ಲಿಂದ ತಗೊಬಂದು ನೀವು ನೆಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು, ನಿಮಗೆ ಹೆಲ್ಪ್ಫುಲ್ ಆಯಿತು ಅಂತ ಅನ್ಕೊಳ್ಳೋದಾದರೆ ಇವತ್ತಿನ ನನ್ನ ವಿಡಿಯೋನ ನೀವು ಮಾತ್ರ ನೋಡೋದಲ್ಲದೆ ನಿಮ್ಮೆಲ್ಲ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ನನ್ನ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಇನ್ನೊಂದು ಹೊಸ ರೀತಿಯ ವಿಡಿಯೋನಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.